ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಾರ್ಚ್ 28, 2022 ರಂದು ಅಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 780 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆದೇಶವಾಗಿದ್ದು, ಜೊತೆಗೆ 230 ಕೋಟಿ ರೂಪಾಯಿ ಕಡಬ, ಬೆಳ್ತಂಗಡಿ, ಪುತ್ತೂರಿಗೆ ಅನುದಾನ ನೀಡಲಾಗಿದೆ. ಆದರೆ ಪುತ್ತೂರು ಹಾಲಿ ಶಾಸಕರು 780 ಕೋಟಿ ರೂಪಾಯಿ ಅನುದಾನದ ಬದಲಿಗೆ 1010 ಕೋಟಿಯ ಫ್ಲೆಕ್ಸ್ಗಳನ್ನು ಹಾಕಿ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರುವುದು ನಾಚಿಕೆಗೇಡಿನ ವಿಚಾರವೆಂದು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ತಿಳಿಸಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯು ಕೇಂದ್ರ ಸರ್ಕಾರದ 50% ಹಾಗೂ ರಾಜ್ಯ ಸರ್ಕಾರದ 50% ಅನುದಾನದಲ್ಲಿ ನಡೆಯುತ್ತಿದ್ದು, ಬಿಜೆಪಿ ಆಡಳಿತ ಅವಧಿಯಲ್ಲಿ ಆಗಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಹಾಗೂ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಪರ ಮುಖ್ಯ ಕಾರ್ಯದರ್ಶಿ ಅತೀಕ್ ಅವರ ಸರ್ಕಾರದಿಂದ ಈ ಯೋಜನೆಯು ಅನುಷ್ಠಾನಗೊಂಡಿರುತ್ತದೆ ಎಂದು ದಾಖಲೆ ಸಮೇತ ಮಾಧ್ಯಮದವರ ಮುಂದಿಟ್ಟರು. ಮೇ 23 ರಂದು ಅಶೋಕ್ ಕುಮಾರ್ ರೈ ಅವರ ಅಧಿಕಾರ ಆರಂಭಗೊಂಡಿದ್ದು, ಅಲ್ಲಿಂದ ಈ ವಿಚಾರವನ್ನು ಮರೆಮಾಚಿ ಒಟ್ಟು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಂಜೂರಾತಿ ಆದ ಕಾಮಗಾರಿಯನ್ನು ತನ್ನದೆಂದು ಹೇಳಿಕೊಳ್ಳುವ ಮೂರ್ಖತನ. ಈ ಕುರಿತು ಅನುದಾನ ತಂದ ದಾಖಲೆ ಇದ್ದರೆ ದಾಖಲೆ ಸಮೇತ ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಲಿ ಎಂದು ಸವಾಲೆಸೆದರು. ಹೌದು, ಸರ್ಕಾರವಿಲ್ಲ, ಹೌದು, ಯಾರು ಬಸವರಾಜ ಬೊಮ್ಮಾಯಿ ಇದ್ದದಾಗ ಮುಖ್ಯಮಂತ್ರಿ, ಅದು ಕೇರ್ ಟೇಕಿಂಗ್. ಆದ್ರೆ ಆಗ್ಬೇಕಿದ್ರೆ ಅದಕ್ಕೆ ಮೊದಲು ಪ್ರೋಸೆಸ್ ಆಗಿದೆ. 28/3/2022 ಏನು ಅದು ಪುಟ್ಟಪ್ ಆಗಿದೆ. 28/3 ಮಾರ್ಚಿಗೆ ಬಿಜೆಪಿ ಸರ್ಕಾರ ಇರುವಾಗ, ಅರ್ಥ ಆಯ್ತಾ? ಆಗಲೂ ಕೇರ್ ಟೇಕಿಂಗ್ ಸರ್ಕಾರ ಇತ್ತು ಬಿಜೆಪಿ. ಸಿದ್ದರಾಮಯ್ಯನವರು 20 ಮೇ 2023 ಅಧಿಕಾರ ಸ್ವೀಕಾರ ಮಾಡಿದ್ರು. ಅಲ್ಲಿಂದ ನಮ್ಮ ಶಾಸಕರ ಅವಧಿ ಆರಂಭ ಆಗ್ತದೆ. ಜನವಸತಿ ಕೇಂದ್ರಗಳು ಅಂತ ಗುರುತಿಸ್ತಾರೆ. ಜನವಸತಿ ಕೇಂದ್ರಗಳನ್ನು ಒಂದು ಕ್ವಾರ್ಟರ್ಸ್ಗಳಿರ್ಬೋದು, ಒಂದೊಂದು ಬೈಲಿ ಇರ್ಬೋದು, ಇದನ್ನು ಜನವಸತಿ ಕೇಂದ್ರ ಅಂತ ಹ್ಯಾಮ್ಲೆಟ್ ಅಂತೇಳಿ ಗುರುತಿಸಿದೆ. ಅಷ್ಟನ್ನು ಉಲ್ಲೇಖ ಮಾಡಿದ್ದಾರೆ, ಎಷ್ಟೆಷ್ಟು ಹ್ಯಾಮ್ಲೆಟ್ಗಳಿದೆ ಅಂತೇಳಿ. ಇದು ಮಾಡಬೇಕಿದ್ರೆ ಮೊದಲು ಆರಂಭದಲ್ಲಿ ಬಂಟ್ವಾಳ ತಾಲೂಕು ಬಂಟ್ವಾಳ ವಿಧಾನಸಭಾ ಕ್ಷೇತ್ರವನ್ನು ರಮಾನಾಥಯ್ಯವರು ಮೊದಲು ಮಾಡಿದರು. ಮಾಡುವಾಗ 12 ಗ್ರಾಮವನ್ನು ಇಟ್ಟರು. ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣುನಾಯ್ಕ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರು, ಅನಿಲ್ ತೆಂಕಿಲ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.